ಕ್ರಿಯೇಷನ್ A1 ಬ್ಲಾಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ಈ ಚಾನಲ್ ನೋಡ್ತಿದ್ದೀರಾ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನೀವು ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನನ್ನ ವಿಡಿಯೋಗಳು ಯಾವುದು ಮಿಸ್ ಆಗದೆ ನಿಮಗೆ ಬರುತ್ತೆ ಫ್ರೆಂಡ್ಸ್. ಹಾಗೂ ಈ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೂ ಈ ವಿಡಿಯೋದಲ್ಲಿ ನಿಮಗೆ ಕಾಮೆಂಟ್ ಬಾಕ್ಸಲ್ಲಿ ಹೋಗಿ ಕಾಮೆಂಟ್ ಮಾಡಿ ನಿಮಗೋಸ್ಕರ ಯಾವ ವಿಡಿಯೋ ಮಾಡಬೇಕು, ಇಲ್ಲ ಇಯರಿಂಗ್ ಆಗಿರ್ಬೋದು, ನೆಕ್ಲೆಸ್ ಆಗಿರ್ಬೋದು, ಇಲ್ಲ ಹಾರ ಆಗಿರ್ಬೋದು ಫ್ರೆಂಡ್ಸ್, ಇಲ್ಲ ಬ್ಯಾಂಗಲ್ಸ್ ಆಗಿರ್ಬೋದು, ಯಾವ ಡಿಸೈನ್ ಯಾವ ವೆರೈಟಿ ಬೇಕು, ಎಷ್ಟು ಗ್ರಾಮಲ್ಲಿ ಬೇಕು ಅಂತ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿದೆ ಫ್ರೆಂಡ್ಸ್. ನಾನು ನಿಮಗೋಸ್ಕರ ನೆಕ್ಸ್ಟ್ ನನ್ನ ಚಾನಲ್ಲಿ ಅದೇ ತೋರ್ಸೋಕ್ಕೆ ನಾನು ನಿಮಗೋಸ್ಕರ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. 5 ನಿಮಿಷ, ಜಸ್ಟ್ 5 ನಿಮಿಷ ನೋಡಿ. ನಿಮಗೆಲ್ಲ ನೋಡಿ ಫ್ರೆಂಡ್ಸ್, ನಾನು ಜೋಮಾಲೆ ಮೂಪಿ ತೋರಿಸ್ತಾ ಇದ್ದೀನಿ. ನೋಡೋಕ್ಕೆ ತುಂಬಾ ಸಖತ್ತಾಗಿದೆ ಫ್ರೆಂಡ್ಸ್. 3 ಲೇಯರ್ ಬಂದಿದೆ. ಇದು ಮೂಪು ಇರೋದ್ರಿಂದ ನಿಮಗೆ ಕಮ್ಮಿ ಅಂದರೆ 3 ಎಳೆಯಲ್ಲಿ ಮಾಡಿಸ್ಕೊಂಡೇ ಚೆನ್ನಾಗಿ ಕಾಣಿಸೋದು. ಇಲ್ಲಾಂದರೆ ನಿಮಗೆ 2 ಎಳೆ 1 ಎಳೆ ಬೇಕು ಅಂದರೆ ಮೂಪು ಇರಬಾರ್ದು. ಮೂಪು ಇರೋದ್ರಿಂದ ನಿಮಗೆ 3 ಎಳೆ, ಕಮ್ಮಿ ಅಂದರೆ 3 ಎಳೆ, ಕೆಲವರು 5 ಎಳೆ 7 ಎಳೆ ಮಾಡಿಸ್ತಾರೆ. ಮೂಪು ಇರೋದ್ರಿಂದ ಕಮ್ಮಿ ಅಂದರೆ ನೀವು 3 ಎಳೆ ಮಾಡಿಸಿದ್ರೆ ತುಂಬ ನೋಡೋಕ್ಕೆ ಚೆನ್ನಾಗಿ ಕಾಣಿಸೋದು ಫ್ರೆಂಡ್ಸ್. ಮತ್ತು ಇದೆಲ್ಲ ದೊಡ್ಡ ದೊಡ್ಡ ಫಂಕ್ಷನಿಗೆ, ರೇಷ್ಮೆ ಸೀರೆಗೆ ತುಂಬಾ ಸಖತ್ತಾಗಿ ಮ್ಯಾಚ್ ಆಗುತ್ತೆ. ಗ್ರ್ಯಾಂಡ್ ಲುಕ್ ಕೂಡ ಇರುತ್ತೆ. ಇದು ನೋಡಿ ನಿಮಗೆ 2 ಮೂಪಲ್ಲಿದೆ. ಇದು ಮೂಪು ನಿಮಗೆ ಚಾಂದ್ ಬಾಲಿ ಡಿಸೈನಲ್ಲಿದೆ. ನಿಮಗೆ ಚಾಂದ್ ಬಾಲಿ ಇಯರಿಂಗ್ ನೀವು ಹಾಕ್ಕೊಂಡೆ ಮ್ಯಾಚ್ ಮಾಡಿಕೊಂಡ್ರೆ ಈ ಸರಕ್ಕೆ ತುಂಬಾ ಸಖತ್ತಾಗಿ ಕಾಣುತ್ತೆ. ಇದು ಜಸ್ಟ್ ನಿಮಗೆ 30 ಗ್ರಾಮಲ್ಲಿ ಈ ಥರ ಮಾಡಿಸ್ಕೊಳ್ಬೋದು. ನೋಡೋಕ್ಕೆ ಇದು 60 ಗ್ರಾಮಿನೂ ಅನಿಸ್ಬೇಕು, ಅಷ್ಟು ದೊಡ್ಡದಾಗಿ ಕಾಣುತ್ತೆ. ನೋಡೋಕ್ಕೆ ತುಂಬಾ ಚೆಂದಾಗಿದೆ. ತುಂಬ ನಿಮಗೆ ಲೈಟ್ ವೆಯ್ಟು ಅನಿಸಲ್ಲ, ಹಾಗೂ ತುಂಬ ಹೆವಿನೂ ಅನಿಸಲ್ಲ. 30 ಗ್ರಾಮ್ ಆಗಿರೋದ್ರಿಂದ ಈ ಥರ ಗ್ರ್ಯಾಂಡಾಗಿ ನೀವು ಲಾಂಗ್ ಹಾರ ಥರ ಮಾಡಿಸ್ಕೊಳ್ಬೋದು. ನೋಡೋಕ್ಕೆ ತುಂಬಾ ಚೆಂದ ಕಾಣಿಸುತ್ತೆ ಫ್ರೆಂಡ್ಸ್. ರೇಷ್ಮೆ ಸೀರೆಗೆ ನೀವು ವೇರ್ ಮಾಡ್ತೀರಾ ಅಂದರೆ ನೋಡೋಕ್ಕೆ ನೀವು ಕೂಡ ತುಂಬ ಚೆಂದ ಕಾಣಿಸುತ್ತೆ. ಜೊತೆಗೆ ಇದು ರೇಷ್ಮೆ ಸೀರೆ ಕೂಡ ಈ ಡಿಸೈನ್ ತುಂಬಾ ಸೆಟ್ ಆಗುತ್ತೆ ಫ್ರೆಂಡ್ಸ್. ಇದು ಅಷ್ಟೇ ನೋಡಿ, ನೆಕ್ಲೆಸ್ ಇದೆ. ಚಾಂದ್ ಬಾಲಿ ನೆಕ್ಲೆಸಲ್ಲೇ ಜೋಮಾಲೆ ಗುಂಡಿನ ಥರ ಬಂದಿದೆ. ಇದು ಸೂಪರಾಗಿ ಕಾಣುತ್ತೆ. ಇದು ನಿಮಗೆ ಜಸ್ಟ್ 20 ಗ್ರಾಮಲ್ಲಿ ನೀವು ಈ ಥರ ಮಾಡಿಸ್ಕೊಳ್ಬೋದು. ನೋಡೋಕ್ಕೆ ಇದು ತುಂಬ ದೊಡ್ಡದಾಗಿದೆಯೋ ಅನ್ನೋ ರೀತಿ ಕಾಣುತ್ತೆ. 20 ಗ್ರಾಮಲ್ಲಿ ಆಗಿರೋದ್ರಿಂದ ಈ ನೆಕ್ಲೆಸ್ ಬೇಕು ಅಂದರು ನೀವು ಈ ಥರ ಮಾಡಿಸ್ಕೊಳ್ಬೋದು. ಜೊತೆಗೆ 3 ಎಳೆ ಬಂದಿರೋದ್ರಿಂದ ತುಂಬಾ ನಿಮಗೆ ಗ್ರ್ಯಾಂಡಾಗಿ ಲುಕ್ ಕೂಡ ಕಾಣುತ್ತೆ. ಇದಕ್ಕೆ ನೀವು ಚಾಂದ್ ಬಾಲಿ ಇಯರಿಂಗ್ ಮ್ಯಾಚ್ ಮಾಡಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆಂದ ಕಾಣಿಸುತ್ತೆ. ಇದು ಚಾಂದ್ ಬಾಲಿ ಸ್ವಲ್ಪ ಪೆಂಡೆಂಟ್ ಥರನೂ ಇದೆ ಫ್ರೆಂಡ್ಸ್. ಇದು ನೋಡಿ ನಿಮಗೆ 3 ಚಾಂದ್ ಬಾಲಿ ಡಿಸೈನ್ ಇದೆ. ಇದರಲ್ಲೇ ಸ್ವಲ್ಪದಲ್ಲೇ ನಿಮಗೆ ಮೂಪೆಲ್ಲ ಚೇಂಜ್ ಬರುತ್ತೆ. ಫಸ್ಟ್ ಒನ್ ನಿಮಗೆ ಮಾವಿನಕಾಯಿ ಮೂಪ್ ಬಂದಿದೆ. ಸೈಡ್ಸ್ ಫುಲ್ಲು ಒಂದು ರೌಂಡಲ್ಲಿ ಮೂಪ್ ಬಂದಿದೆ. ಸೆಕೆಂಡ್ ಒನ್ ನಿಮಗೆ 2 ಸೈಡು ನಿಮಗೆ ಮಾವಿನಕಾಯಿ ಮೂಪ್ ಬಂದಿದೆ. ಮತ್ತು ಥರ್ಡ್ ಒನ್ ನಿಮಗೆ ರೌಂಡಲ್ಲಿ 2 ಮೂಪು ಜೊತೆಲಿ ಬಂದಿದೆ. ಹಾಗಾಗಿ ಸ್ವಲ್ಪದಲ್ಲೇ ನಿಮಗೆ ಮೂಪಲ್ಲಿ ಚೇಂಜ್ ಬಂದಿದೆ. ನಿಮ್ಗೆ ಸ್ವಲ್ಪದಲ್ಲೇ ಚೇಂಜ್ ಬೇಕು ಮೂಪಲ್ಲಿ ಅನ್ನೋರು ಈ ಥರ ಡಿಸೈನ್ ಮಾಡಿಸ್ಕೊಳ್ಬೋದು. ಇದೆಲ್ಲ ಜಸ್ಟ್ ನಿಮಗೆ 30 ಗ್ರಾಮಲ್ಲಿ ನೀವು ಮಾಡಿಸ್ಕೊಳ್ಬೋದು. ಮಧ್ಯೆ ನಿಮಗೆ ಗುಂಡಿನ ಸ್ಟೋನ್ ಬಂದಿರೋದ್ರಿಂದ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಜೊತೆಗೆ ಮೂಪಲ್ಲಿ ನಿಮಗೆ ಎಲ್ಲದಕ್ಕೂ ರೆಡ್ ಸ್ಟೋನ್ ಬಂದಿರೋದ್ರಿಂದ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಸಖತ್ತಾಗಿ ಕಾಣುತ್ತೆ. ಸ್ವಲ್ಪ ಸ್ಟೋನ್ಗಳು ಇಡಿಸಿದ್ರೇ ಗೋಲ್ಡಿಗೆ ತುಂಬಾ ಲುಕ್ ಕೊಡುತ್ತೆ ಫ್ರೆಂಡ್ಸ್. ತುಂಬಾ ಚೆಂದ ಕಾಣಿಸುತ್ತೆ ಫ್ರೆಂಡ್ಸ್. ಇಂದಿನ ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಪ್ಲೇಸ್ ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಯಾವ ವಿಡಿಯೋನೂ ಮಿಸ್ ಆಗದಲ್ಲ ಎಲ್ಲ ವಿಡಿಯೋನೂ ನನ್ನ ವಿಡಿಯೋನ ನೀವು ನೋಡಬಹುದು. ಹಾಗೂ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಕೆಲವೊಂದು ತುಂಬ ಇಂಪಾರ್ಟೆಂಟ್ ಡಿಸೈನ್ಗಳು ನಿಮಗೆ ಮಿಸ್ ಆಗ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗೋಣ. ಥ್ಯಾಂಕ್ ಯು.